ಕಾಲೇಜು ದಿನಗಳಿಂದಲೇ ಬೈಕ್ ರೈಡಿಂಗ್ ಹಾಗೂ ಕಾರ್ ಡ್ರೈವಿಂಗ್ ಕ್ರೇಜ್ ಹೊಂದಿದ್ದ ಮಂಗಳೂರು ಶಾಸಕ ಯುಟಿ ಖಾದರ್ ಸದ್ಯ ವಿಧಾನಸಭಾ ಸ್ಪೀಕರ್ ಆಗಿದ್ದಾರೆ. ಹಾಗಂತ ತನ್ನಲ್ಲಿನ ಆ ಹಳೆ ಕ್ರೇಜ್ ಮರೆಯದ ಖಾದರ್ ಅವರು ಆಗೊಮ್ಮೆ ಈಗೊಮ್ಮೆ ವಾಹನವನ್ನು ಓಡಿಸಿ ಸುದ್ದಿಯಲ್ಲಿ ಇರ್ತಾರೆ. ಇದೀಗ ಆಫ್ ರೋಡಿಂಗ್ ಸ್ಪರ್ಧೆಗೆ ರೆಡಿ ಮಾಡಿದ್ದ ಟಫ್ ಟ್ರ್ಯಾಕ್ನಲ್ಲಿ ಜೀಪ್ ಓಡಿಸಿ ಸೈ ಎನಿಸಿಕೊಂಡಿದ್ದಾರೆ. ಮಂಗಳೂರಿನ ಮುಡಿಪು ನವೋದಯ ಶಾಲೆಯ ನಾರೆಗುತ್ತು ಕ್ರೀಡಾಂಗಣದಲ್ಲಿ ಈ ಆಫ್ ರೋಡಿಂಗ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. KA19-20 ಯುನೈಟೆಡ್ ಆಫ್ ರೋಡರ್ಸ್ ಆಯೋಜಿಸಿರುವ ಕುಡ್ಲಾ ಚಾಲೆಂಜ್ ಸೀಸನ್ 4 ಆಫ್ ರೋಡಿಂಗ್ ಸ್ಪರ್ಧೆ ಸೆಪ್ಟೆಂಬರ್ 21 ಮತ್ತು 22ರಂದು ನಡೆಯಲಿದೆ. ದೇಶದಲ್ಲೇ ಮೊದಲ ಬಾರಿಗೆ ಇಂತಹ ದೊಡ್ಡ ಮಟ್ಟದ ಆಫ್ ರೋಡಿಂಗ್ ಸ್ಪರ್ಧೆ ಇದಾಗಿರುವುದು ಗಮನಾರ್ಹ. ಪೆಟ್ರೋಲ್ ಸ್ಟಾಕ್, ಡೀಸೆಲ್ ಸ್ಟಾಕ್ ಸೇರಿದಂತೆ 5 ವಿಭಾಗಗಳಲ್ಲಿ ಈ ಸ್ಪರ್ಧೆ ನಡೆಯಲಿದೆ. ಈ ಸ್ಪರ್ಧೆ ನಡೆಯುವ ಮುನ್ನ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸ್ಪೀಕರ್ ಯುಟಿ ಖಾದರ್ ಖುದ್ದು ಜೀಪ್ ಡ್ರೈವ್ ಮಾಡಿ ಗಮನ ಸೆಳೆದಿದ್ದಾರೆ. ಟಫ್ ಟ್ರ್ಯಾಕ್ ಇದಾಗಿದ್ದು ಕಲ್ಲು ಬಂಡೆಗಳ ನಡುವೆ ಹಾಗೂ ಕೃತಕವಾಗಿ ನಿರ್ಮಾಣ ಮಾಡಿದ ಗುಂಡಿಯಲ್ಲಿ ಜೀಪ್ ಇಳಿಸಿ ಡ್ರೈವ್ ಮಾಡಿ ಫಿನಿಶಿಂಗ್ ಪಾಯಿಂಟ್ ತಲುಪಿದ್ದಾರೆ. ಖಾದರ್ ಅವರ ಈ ಡ್ರೈವಿಂಗ್ ನೋಡಿದ ಜನ ಕೂಡ ಖಾದರ್ ಅವರಿಗೆ ಜೈ ಎಂದಿದ್ದಾರೆ.